ತುಳುನಾಡು ಜಾನಪದ ಆಚರಣೆಗಳ ಆಡುಂಬಲ. ಇಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಆಚರಣೆ ಇರುತ್ತೆ. ಪಾಲ್ತಾಡಿಯ ಬಾಗಂಬಿಲ ಗುತ್ತಿನಲ್ಲಿ ಶತಮಾನಗಳಿಂದಲೂ ನಡೆಯುತ್ತಿದೆ ತುಳುವರ ಭೂಮಿ ಪೂಜೆ ಗದ್ದೆಗೋರಿ. ಹಾಗಿದ್ರೆ ಈ ಗದ್ದೆಗೋರಿ ಮತ್ತೆ ಭೂಮಿ ಪೂಜೆ ಅಂದ್ರೆ ಹೇಗಿರುತ್ತೆ? ಇಲ್ಲಿದೆ ಫುಲ್ ಡೀಟೇಲ್ಸ್. ಸವಣೂರು ಪಾಲ್ತಾಡಿ ಗ್ರಾಮದ ಬಂಬಿಲಗುತ್ತಿನ ಕಂಬಳಗದ್ದೆ ಕೋರಿಯ ಗುತ್ತಿಮಾರ ಕಂಬಳಗದ್ದೆಯಲ್ಲಿ ಪೂಕರೆ ಹಾಕುವುದು ಮತ್ತು ಬಲ್ಲಿಗದ್ದೆಗೆ ಬಾಳೆ ಹಾಕುವುದು ಬಂಬಿಲಗುತ್ತು, ಕುಂಜಾಡಿ ಮತ್ತು ಗ್ರಾಮದ 10 ಸಂಸ್ಥರ ಕೂಡುವಿಕೆಯಲ್ಲಿ ನಡೆಯಿತು. ರಾತ್ರಿ ಗ್ರಾಮ ದೈವ ಹಾಗೂ ಕಲ್ಲೂಟಿ ದೈವಗಳಿಗೆ ನೇಮೋತ್ಸವ ನಡೆಯುತ್ತೆ. ಬಳಿಕ ಗದ್ದೆಯ ಸುತ್ತ ಕೋಲ್ತಿರಿ ದೀಪ ಉರಿಸಿ ನಾಗಣಿಸುವುದು, ಅನ್ನ ಸಂತರ್ಪಣೆ, ಹಾಗೆ ಮರುದಿನ ಎರುಕೋಲ, ಕುದುರೆಕೋಲ, ಖಂಡದ ಉರಬ, ಕಂಬಳ ಗದ್ದೆಗೆ ಪೂಕರೆ ಹಾಕುವುದು, ಬಳ್ಳಿಗದ್ದೆಗೆ ಬಾಳೆ ಹಾಕುವುದು, ಅನ್ನ ಸಂತರ್ಪಣೆ ನಡೆಯುತ್ತೆ. ರಾತ್ರಿ ಕಲ್ಲೂಟಿ ದೈವದ ಮತ್ತು ಗ್ರಾಮ ದೈವ ಅಬ್ಬೆಜಲಾಯ ನೇಮ ನಡೆಯುತ್ತೆ. ಈ ಹಿಂದೆ ತುಳುನಾಡಿನ ವಿವಿಧೆಡೆ ಈ ಸಂಪ್ರದಾಯವನ್ನು ನಡೆಸುತ್ತಿದ್ದರೂ ಕಾಲಕ್ರಮೇಣ ದೂರವಾಗುತ್ತಾ ಬಂದಿದೆ. ಆದರೆ ಪಾಲ್ತಾಡಿ ಗ್ರಾಮದ ಬಂಬಿಲಗುತ್ತಿನಲ್ಲಿ ಇಂದು ಅನಾದಿ ಕಾಲದಿಂದಲೂ ಈವರೆಗೂ ನಿರಂತರವಾಗಿ ಪ್ರತಿ ವರ್ಷ ನಡೆಯುತ್ತೆ. ತುಳುನಾಡು ಸಂಸ್ಕೃತಿ ಸಂಸ್ಕಾರಗಳ ತವರೂರು. ಇಲ್ಲಿ ಅನೇಕ ಆಚರಣೆಗಳು ಪದ್ಧತಿಗಳು ಚಾಲ್ತಿಯಲ್ಲಿದೆ. ಹಾಗೆ ಅವುಗಳಿಗೆ ತನ್ನದಾದ ಮಹತ್ವ ಇದೆ. ಇಂತಹ ಆಚರಣೆಗಳಲ್ಲಿ ಗದ್ದೆಕೋರಿ ಒಂದು. ಇದಕ್ಕೆ ತುಳುನಾಡಿನ ಭೂಮಿ ಪೂಜೆ ಎಂದು ಕರೆಯುತ್ತಾರೆ. ಪರಶುರಾಮ ಸೃಷ್ಟಿಯ ತುಳುನಾಡಿನಲ್ಲಿ ಹೊಳ್ಳಾಕುಲು ಅವರ ಆಡಳಿತಕ್ಕೊಳಪಟ್ಟ ರಾಜಮನೆತನಗಳಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಅರಸು ಮನೆತನಗಳಿಗೆ ಸಂಬಂಧಪಟ್ಟ ಉಪಮನೆತನಗಳಿದ್ದು, ಅವುಗಳಲ್ಲಿ ಬೀಡು, ರಾಜ್ಯ, ಗುತ್ತುಬಾರಿಕೆ, ತಲೆ, ಮನೆ ಎಂಬ ಅನೇಕ ಮನೆತನಗಳಿವೆ. ಅಂದಿನ ಕಾಲದ ರಾಜಕೀಯ ಪದ್ಧತಿಯ ವ್ಯವಸ್ಥೆಗಳಾಗಿದ್ದು, ಆ ಕಾಲದಲ್ಲಿ ಕಂಬಳ ಗದ್ದೆಗಿಳಿದು ಇಂತಹ ಕಂಬಳ ಗದ್ದೆಗಳು ಆ ಗ್ರಾಮದ ದೈವಗಳ ಆರಾಧನೆಗೂ ನಿಕಟ ಸಂಬಂಧವನ್ನು ಹೊಂದಿದ್ವು. ಭೂಮಿಯನ್ನು ಪೂಜಿಸಿ ಆರಾಧಿಸುವಂತಹ ತುಳುವರ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿ. ಇದನ್ನು ಆರಾಧಿಸುವಲ್ಲಿ ಪ್ರಾದೇಶಿಕಾನುಸಾರವಾಗಿ ಹಲವು ಕಟ್ಟುಪಾಡುಗಳಿವೆ. ಹೆಚ್ಚಾಗಿ ಅಜಿಲರ ಸೀಮೆ, ಪಂಜಸಾರ ಸೀಮೆಗಳಲ್ಲಿ ಗದ್ದೆ ಕೋರುವ ಹಿಂದಿನ ದಿವಸ ನಾಗನನ್ನ ಆರಾಧಿಸುವ ಒಂದು ಅಂಶ ಕಟ್ಟುಪಾಡಿನಂತೆ ನಡೆಯುತ್ತೆ. ಇದನ್ನ ನಾಗಣಿಸುವುದು ಎನ್ನುತ್ತಾರೆ. ಗುತ್ತು ಹಾಗೂ ಗ್ರಾಮಸ್ಥರು ಸೇರಿ ದೈವದ ಚಾವಡಿಯಲ್ಲಿ ದೀಪವನ್ನು ಉರಿಸಿ ವಾಲಗದೊಂದಿಗೆ ದೈವಪಾತ್ರೆ ಶುದ್ಧೀಕರಿಸಿ ಬಟ್ಟೆಯನ್ನು ಹರಿದು ಬಿದಿರಗಡ್ಡಿಗೆ ಕೋಲ್ತಿರಿ ಬಟ್ಟೆಯನ್ನು ಸುತ್ತಿ ಎಣ್ಣೆಯಲ್ಲಿ ಅದ್ದಿ ದೈವದ ಪಾತ್ರೆ ಸಂಬಂಧಪಟ್ಟ ದೈವದ ಮಂಚಮದಲ್ಲಿಟ್ಟು ಪ್ರತ್ಯೇಕ ಪಾತ್ರೆಯಲ್ಲಿ ಹಾಲು, ತುಪ್ಪ ಹಾಗೂ ಸ್ವಸ್ತಿಕವನ್ನಿಟ್ಟು ಗುತ್ತು ಗ್ರಾಮದವರು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಿಜೃಂಭಣೆಯಿಂದ ಗದ್ದೆ ನಿಗದಿಪಡಿಸಿದ ಸ್ಥಳಕ್ಕೆ ವಾಲಗದೊಂದಿಗೆ ಆಗಮಿಸುತ್ತಾರೆ. ಕಂಬಳ ಗದ್ದೆಗೆ ಹಾಲು ತುಪ್ಪವನ್ನು ಹಾಕಿ ಕೋಲ್ತಿರಿಯನ್ನು ಉರಿಸಿ ಗ್ರಾಮಸ್ಥರು ಗದ್ದೆಯ ಸುತ್ತ ಹಚ್ಚುವ ಕ್ರಮ ಇದೆ. ಇದನ್ನ ಕಂಬಳ ಗದ್ದೆ ಕೋರಿ ಎನ್ನುತ್ತಾರೆ. ಅದೇ ರೀತಿಯಾಗಿ ಗದ್ದೆಯನ್ನು ಹೊತ್ತು ನಂತರ ಅಡಿಕೆ ಮರದಿಂದ ತಯಾರಿಸಿದ ಪೂಕರೆಯನ್ನು ಹೂವಿನಿಂದ ಅಲಂಕರಿಸಿ ಗುತ್ತು ಗ್ರಾಮದವರ ಪ್ರಾರ್ಥನೆಯೊಂದಿಗೆ ಮಾಡಿ ಕಂಬಳ ಗದ್ದೆಗೆ ಪೂಕರೆಯನ್ನು ಬಲ್ಲಿಗದ್ದೆ ಒಂದು ಬಾಳೆಗಿಡವನ್ನು ಹಾಕುತ್ತಾರೆ. ಅದೇ ರಾತ್ರಿ ಗ್ರಾಮ ದೈವಗಳಿಗೆ ನೇಮೋತ್ಸವ ನೀಡುತ್ತೆ. ಈ ಗದ್ದೆ ಕೋರಿಯನ್ನು ತುಳುವಿನಲ್ಲಿ ಭೂಮಿದ ಮದಿಮೆ, ಕಂಬಳದ ವಿಳಯ, ಚಾವಡಿದ ಮೆಚ್ಚಿಗೆ, ಕಂಬಳದ ಗದ್ದೆ ಕೋರಿ ಎಂಬ ಹೆಸರಿನ ನಾಡಿನ ಹಬ್ಬದಂತೆ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ.